ರಂಗೇಲು ನಿವಾಸಿಯಾಗಿರುವ ಸೊಸೆಯ ಮನೆಯಲ್ಲಿದ್ದ ತನ್ನ ಮಗ ಗಣೇಶ್ ನಾಪತ್ತೆಯಾಗಿ 11 ದಿನಗಳಾದರೂ ಇನ್ನೂ ಮನೆಗೆ ಬಂದಿಲ್ಲ ಎಂದು ಆತನ ತಾಯಿ ಸುಮತಿಯಾನೆ ಉಮಾವತಿ ತಿಳಿಸಿದ್ದು, ಈ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡರು. ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಲಡ್ಕ ಶಾಂತಿಗುಡ್ಡೆ ನಿವಾಸಿಯಾಗಿದ್ದ ತನ್ನ ಮಗ ಗಣೇಶ್ ಕಲ್ಲಡ್ಕದಲ್ಲಿ ಟೈಲರಿಂಗ್ ವೃತ್ತಿ ನಡೆಸುತ್ತಿದ್ದ. ಈತನಿಗೆ ಇದೇ ವರ್ಷ ಜೂನ್ 20ರಂದು ರಂಗೇಲು ನಿವಾಸಿಯೊಂದಿಗೆ ಮದುವೆಯಾಗಿತ್ತು. ಮದುವೆಯ ಬಳಿಕ ಹೆಂಡತಿಯ ಮನೆಯಲ್ಲಿ ಮನೆಯಳಿಯನಾಗಿ ವಾಸಿಸುತ್ತಿದ್ದ. 2 ವಾರಗಳ ಹಿಂದೆ ಅವನ ಪತ್ನಿ ಟೈಲರ್ ವೃತ್ತಿಯನ್ನ ಬಿಡಿಸಿ ಬಿಸಿ ರೋಡ್ನ ಹೋಟೆಲ್ ಒಂದಕ್ಕೆ ಸೇರಿಸಿದ್ದಳು. ಅವನಿಗೆ ಹೋಟೆಲ್ ಕೆಲಸ ಗೊತ್ತಿರುವುದಿಲ್ಲ. ಅದಾದ ಬಳಿಕ 11 ದಿನಗಳ ಹಿಂದೆ ಕಾಣೆಯಾಗಿರುತ್ತಾನೆ. ಈ ಕುರಿತು ಪೊಲೀಸರಿಗೆ ದೂರು ನೀಡಲಾಗಿದ್ದು, ಅವರು ಕೂಲಂಕುಷವಾಗಿ ತನಿಖೆ ನಡೆಸಿದ್ರೆ ಮಗ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಎಂಬ ವಿಚಾರ ದೊರಕಬಹುದು. ತಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಹೇಳಿದರು. itu mata tikun leru sudah kebunan tikun taitan tikun atau nerima tikun anda awal aja antu leru banda illi tikun leru ekari koni kutte itu magane khali bande leru asare aja ಸಾಂತ್ವನ ಚಿನ ಮಗಿ. ಸುದ್ದಿಗೋಷ್ಠಿಯಲ್ಲಿ ಸೋಮನಾಥ್, ಸುರೇಶ್, ಸತೀಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.